ಕರ್ನಾಟಕದ ಬೊಕ್ಕ ಇತಿಹಾಸ ಪ್ರಸಿದ್ಧಿ ಪಡೆಯಿನ ಉಳ್ಳಾಲ ಶ್ರೀ ಚೀರ್ಮ ಭಗವತಿ ಕ್ಷೇತ್ರಡ್ ಹೊಸ ತೀರ್ಥಬಾವಿ ಐತಾರ ಉದಿಪನಾಡು. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಪ್ರಧಾನ ಅರ್ಚಕಿಯರು ಶ್ರೀ ಸೂರ್ಯನಾರಾಯಣ ಹೊಳ್ಳಿರು ಧಾರ್ಮಿಕ ವಿಧಿವಿಧಾನ ನಡಪಾದ ಉದಿಪನ ಮಲ್ತೆರು. ನವೀಕರಿಸಿ ಅದರ ಉದ್ಘಾಟನೆ ಮಾಡುವಂಥ ಎಲ್ಲರಿಗೂ ಒಮ್ಮತದಿಂದ ನಿಶ್ಚಯ ಮಾಡಿದ್ದು. ಈ ಕಾರ್ಯಕ್ರಮವನ್ನು ಯಾವ ಒಂದು ಅಡ್ಡಿ ಆತಂಕ ನಿರ್ವಿಘ್ನವಾಗಿ ನೆರವೇರಿಸಿಕೊಟ್ಟು ಇದರಿಂದ ಸಿಗುವಂಥ ತೀರ್ಥದಲ್ಲಿ ಎಲ್ಲ ಕ್ಷೇತ್ರಗಳು ಇತ್ಯಾದಿಗಳಿಗೆಲ್ಲ ಉಪಯೋಗಕ್ಕಾಗುವಂತೆ ದೇವರು ನಡೆಸಿಕೊಡಬೇಕು. ಸರ್ವರಿಗೂ ಸನ್ಮಂಗಲವನ್ನು ಪ್ರಾರ್ಥನೆ ಮಾಡಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ದೇವರ ಬೇಡಿಕೊಂಡು ಆ ಗಂಗಾ ಭಾಗ್ಯಕ್ಕೆ ಕಿಂಚಿತ್ ರೂಪದಲ್ಲಿ ಒಂದು ಪೂಜೆಯನ್ನು ಮಾಡಬೇಕು. ಓಂ ಶ್ರೀ ಹರೇನೋ ಧ್ಯಾನೋ ನಮಃ ಉಮಾಮಹೇಶ್ವರಾಭ್ಯೋ ದೇವರಂದ್ರಾಭ್ಯೋ ಮಾತೃಭ್ಯೋ ವಿದ್ರಭ್ಯೋ ಭಗವತೆ ನಮೋ ನಮೋ ಜ್ಞಾನೇ ಹೇ ರಾಜ ಓಂ ಭೂಂ ಭುವಂ ಆ ಭೋಜ್ಯೋತಿರುಗಂ ಬ್ರಹ್ಮೋರ್ವೋ ನಾರಾಯಣ ದೇವಿ ಗಾಯತ್ರಿ ಚಂದ್ರ ಪರಮಾತ್ಮ ದೇವತೆ ಹರಿ ಓಂ ನಮೋ ನಾರಾಯಣ ಓಂ ನಮಃ ದೇಶಂದ ಗಂಗೆ ಚೈವ ಗೋದಾವರಿ ಪುನರ್ಸೋಮ भगवती प्रेरणाय भवती प्रीत्य ओम भगवान कोण मंडल नर्मदे सिंधु कावेरी जले अस्मिन् सन्निधे गुरोः गंगाय भायमाय नमो गोदावरी सरस्वती नर्मदे सिंधु नदी तुंगभद्राय कपिलाय नमः ज्ञानं सर्वयामि रवारं स्वागतं
समर्पयामि वस्त्रैवं उपवेदं समर्पयामि मल्लिकादीनानामितपरिमलपुष्पाणि ओं प्राणाय स्वाहा प्राणाय उदानाय प्राणाय प्राणाय तानि धर्माणि भगवान् देशान् देशान्तेः समर्पयामि क्रमकाताम्बूलं समर्पयामि मंगल ನಾನು ಪ್ರಾರ್ಥನೆ ಮಾಡಿ ತೀರ್ಥ ಅದಕ್ಕೆ ಹಾಕ್ತೇನೆ ಆವಾಗೆಲ್ಲ ಸನ್ನಿಧಿಯಲ್ಲಿ ಬಾವಿಯ ಜೀರ್ಣೋದ್ಧಾರ ಮಾಡಿ ನವೀಕರಣ ಮಾಡಿ ಇದನ್ನು ಇವತ್ತಿಂದ ನಾಲ್ಕು ಅದರ ಗಂಗಾಬಾವಿ ಜಲವನ್ನು ಪ್ರಸಾದವನ್ನು ನಾವು ಉಪಯೋಗ ಮಾಡುವಂತ ನಿಶ್ಚಯ ಮಾಡಿದೆ. ಅದಕ್ಕೆ ಕಿಂಚಿತ್ ರೂಪದಲ್ಲಿ ಒಂದು ಪೂಜೆಯನ್ನು ಮಾಡಿ ದೇವರ ತೀರ್ಥ ಎಲ್ಲ ಉಂಟು ಅದನ್ನು ಅದಕ್ಕೆ ಹಾಕ್ತೇವೆ. ಯಾವುದಕ್ಕೂ ಕೊರತೆ ಬರದಂತೆ ಯಥೇಚ್ಛವಾಗಿ ಇದನ್ನು ಒಲಿಸಿಕೊಟ್ಟು ಎಲ್ಲ ಕೆಲಸ ಕಾರ್ಯಗಳಿಗೆ ಬೇಕಾದಂಥ ಸೌಲಭ್ಯವನ್ನೆಲ್ಲ ಮಾಡಿಸಿಕೊಟ್ಟು ಈ ಕ್ಷೇತ್ರ ದಿನೇ ದಿನೇ ಅಭಿವೃದ್ಧಿ ಆಗಬೇಕು. ಸಮಸ್ತ ಸಮಾಜ ಬಾಂಧವರಿಗೆ ಆರೋಗ್ಯಪೂರ್ಣ ದೀರ್ಘಾಯುಷ್ಯ ಸಂಬಂಧಗಳನ್ನು ಪ್ರಾಪ್ತಿ ಮಾಡಿಸಿಕೊಟ್ಟು ಮನಸ್ಸಿಗೆ ನೆಮ್ಮದಿ ಶಾಂತಿ ಸಂತೋಷ ಉಂಟು ಮಾಡಿ ಅನವರತ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿಸಿಕೊಡ್ಬೇಕು ಅಂತ ಹೇಳಿ ದೇವರಲ್ಲಿ ಬೇಡಿಕೊಂಡು ನೀಲಕಂಠ
ಈ ಪೊರ್ತು ಪಾತೇರ್ನ ಕ್ಷೇತ್ರದ ಆಡಳಿತ ಮೊಕ್ತೇಸರೇರು ಸುರೇಶ್ ಭಟ್ನಗರ 3 ವರ್ಷಗಳ ನಡಪುನ ಭರಣಿ ಮಹೋತ್ಸವ ಈ ಸರ್ತಿ ಮಾರ್ಚ್ 29 ಏಪ್ರಿಲ್ 5 ತಾರೀಕು ಮುಟ ನಡಪೆರೆಯುತ್ತದೆ. ಇದಕ್ಕೆ ಅಂಗವಾದ ಪೂರ್ವಭಾವಿಯಾದ ಕೆಲವು ಅಭಿವೃದ್ಧಿ ಬೇಲೆಲು ನಡೆತದುಂಡು. ಇನಿ ತೀರ್ಥಭಾವಿನು ಉದಿಪನ ಮಾತದೀತದು ದುಂಬುದ ದಿನಕ್ಲೆಡು ನನಲಾತ ಅಭಿವೃದ್ಧಿ ಕಾರ್ಯ ನಡಪೆರೆ ಉಂಡು. ಭರಣಿ ಮಹೋತ್ಸವ ಧಾರ್ಮಿಕ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮದೊಟ್ಟಿಗೆ ನಡಪೆರೆಯುತ್ತದೆ. ಸಮಾಜ ಬಾಂಧವ್ಯರು ಬೊಕ್ಕ ಬಾಕಿ ದಾಖಲ ಕ್ಷೇತ್ರದ ಅಭಿವೃದ್ಧಿ ಬೇಲೆಗೆ ಸಹಕಾರ ಕೊರಡು ಪಂಡದಕ್ಕೆ ಏನುಂಡೇರು. ಚೀರ್ಮ ಭಗವತಿ ಕ್ಷೇತ್ರ ಉಳ್ಳಾಳ ಬರುವ 29ರಿಂದ ಮಾರ್ಚ್ 29ರಿಂದ ಏಪ್ರಿಲ್ 5 ತನಕ ನಡೆಯುವ ಭರಣಿ ಉತ್ಸವದ ಪೂರ್ವಭಾವಿಯಾಗಿ ಹಲವು ಜೀರ್ಣೋದ್ಧಾರ ಕಾರ್ಯವನ್ನು ನಾವು ಕ್ಷೇತ್ರದ ವತಿಯಿಂದ ಕೈಗೊಂಡಿದ್ದೇವೆ. ಅದರ ಒಂದು ಪೂರ್ವಭಾವಿಯಾಗಿ ಇವತ್ತು ತೀರ್ಥಭಾವಿ ನಮ್ಮ ಸೋಮೇಶ್ವರದ ಪ್ರಧಾನ ಅರ್ಚಕರಾದ ಹೊಲ್ಲವರಿಂದ ಉದ್ಘಾಟನೆಗೊಂಡಿದೆ. ನಮ್ಮ ಕ್ಷೇತ್ರದ ಆಚಾರಪಟ್ಟವರು, ಗುರಿಕಾರರು ಹಾಗೂ ಅಧ್ಯಕ್ಷರು ಹಾಗೂ ಸಮಿತಿ ಕಾರ್ಯದ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಮೊಕ್ತೇಶ್ವರರು ಎಲ್ಲ ಇದಕ್ಕೆ ಈ ಶುಭ ಕಾರ್ಯಕ್ಕೆ ಭಾಗಿಯಾಗಿದ್ದರು. ಅವರಿಗೆ ತಾಯಿ ಭಗವತಿಯು ನಮಗೆ ಇನ್ನು ಭರಣಿ ಉತ್ಸವಕ್ಕೆ ಮಾಡುವಂಥ ಎಲ್ಲ ಕಾರ್ಯಗಳಲ್ಲಿ ಹಾಗೆ ಯುವ ವೇದಿಕೆ ಅಧ್ಯಕ್ಷರು, ಮಹಿಳಾ ವೇದಿಕೆ ಅಧ್ಯಕ್ಷರು, ಎಲ್ಲರೂ ಸದಸ್ಯರು ಎಲ್ಲರೂ ಭಾಗಿಯಾಗಿದ್ದಾರೆ. ನಾವು ಭರಣಿ ಉತ್ಸವಕ್ಕೆ ಬರುವಂಥ ಕಾರ್ಯದಲ್ಲಿ ಎಲ್ಲರೂ ಒಟ್ಟುಗೂಡಿ ಕೈಜೋಡಿಸಿ ಅದು ವಿಜೃಂಭಣೆಯಿಂದ ಮಾಡುವ ಒಂದು ಕಾರ್ಯರೂಪ ನಮ್ಮಲ್ಲಿದೆ. ಆ ಭಗವತಿ ಮಾತೆಯು ಆ ಕಾರ್ಯಕ್ಕೆ ನಮಗೆ ಸಂಪೂರ್ಣ ಆಶೀರ್ವಾದ ಮಾಡ್ತಾರೆಂಬ ಒಂದು ಧೈರ್ಯವೂ ನಮಗಿದೆ. ಇದರಲ್ಲಿ ನಾವು ಎಲ್ಲ ಕೆಲಸ ಕಾರ್ಯಕ್ಕೆ ಎಲ್ಲರನ್ನು ಕೈಜೋಡಿಸಿ ಒಳ್ಳೆಯ ರೀತಿಯಲ್ಲಿ ನಾಡದು ಕಾರ್ಯಕ್ರಮ ಆಗಬೇಕೆಂಬ ಒಂದು ಆಶಾಭಾವನೆ ನಮ್ಮಲ್ಲಿದೆ. ಹಾಗಾಗಿ ನೀವೆಲ್ಲರೂ ಅದಕ್ಕೆ ಸಹಕರಿಸಬೇಕು. ಹಾಗೆ ನಮ್ಮ ಕ್ಷೇತ್ರದ ವತಿಯಿಂದ ಏನೆಲ್ಲ ಕಾರ್ಯಕ್ರಮ ಇದೆ, ನಾಡ್ದು ಹೊರೆಕಾಣಿಕೆ ಇದೆ, ಇದರಲ್ಲಿ ಎಲ್ಲರೂ ಭಾಗಿಯಾಗಿ ನಾಡ್ದು ಹೊರೆಕಾಣಿಕೆ ಮೆರವಣಿಗೆಯನ್ನು ಚಂದ ಕಾಣಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಕ್ಷೇತ್ರದ ಆಚಾರ ಪಟ್ಟವೇರು ಬೊಕ್ಕ ಗುರಿಕಾರರು ಅಧ್ಯಕ್ಷರು ಚಿದಾನಂದ ಗುರಿಕಾರ ನಂದ್ಯ, ಕೋಶಾಧಿಕಾರಿ ಜಗದೀಶ್ ಉಳ್ಳಾಲ್, ಹೊರೆಕಾಣಿಕೆ ಸಮಿತಿ ಸಂಚಾಲಕರು ಉಮೇಶ್ ಬೆಂಚನಪದವ್, ತೀರ್ಥಭಾವಿದ ದಾನಿ ಗಣೇಶ್ ಶೆಟ್ಟಿ ಜಪ್ಪಿನ ಮಗರು, ಮೊಕ್ತೇಸರರು ವಿಶ್ವನಾಥ್ ಉಚ್ಚಿಲ್, ರಾಘವ ಕೈಕಂಬ, ಉಮೇಶ್ ಕೊಣಾಜೆ, ಸದಾಶಿವ ಉಳ್ಳಾಲ್, ಪ್ರಧಾನ ಕಾರ್ಯದರ್ಶಿ ಯಶವಂತ್ ಉಚ್ಚಿಲ್, ಉಪಾಧ್ಯಕ್ಷರು ದಿನೇಶ್ ಕುಂಪಲ, ದಾಮೋದರ್ ತಚ್ಚಾಣಿ, ನಾಗಪ್ಪ ಅಡ್ಯಾರ್, ಜನಾರ್ದನ್ ಕಾಯರ್ಪಳಿಕೆ, ಕಾರ್ಯದರ್ಶಿಲು ಕಾಂಚನ್ ಕುಮಾರ್, ಸುರೇಶ್ ಬೀರಿ, ಹರಿಶ್ಚಂದ್ರ ಕುತ್ತಾರ್, ಗೌರವ ಸಲಹೆಗಾರರು ನಾಗೇಶ್ ತೊಕ್ಕೋಟು, ಪ್ರಕಾಶ್ ಕೆಪಿ ನಾರ್ಲಾ, ತಾರ್ನಾಥ್ ಕೊಡ್ಮನ್, ವೆಂಕಪ್ಪ ಮೋರ್ಲಾ, ಯುವ ವೇದಿಕೆದ ಪ್ರಧಾನ ಸಂಚಾಲಕರು ಕೇಶವ ತೊಕ್ಕೋಟು, ಮಹಿಳಾ ವೇದಿಕೆದ ಪ್ರಧಾನ ಸಂಚಾಲಕರು ಮಾಧವಿ ಉಳ್ಳಾಲ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಇದೇ ತಾರೀಕು 30ರಿಂದ ವಿಶೇಷವಾಗಿ 3 ವರ್ಷಕ್ಕೊಮ್ಮೆ ನಡೆಯುವಂತಹ ಭರಣಿ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಅದಕ್ಕೆ ಪೂರ್ವಭಾವಿಯಾಗಿ 29ರಂದು ಹೊರೆಕಾಣಿಕೆಯ ಶೋಭಾಯಾತ್ರೆ ಕೂಡ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದ ಉದ್ದಕ್ಕೂ ಎಲ್ಲ ಭಕ್ತಾದಿಗಳು ನಮಗೆ ತುಂಬ ಹೃದಯದ ಸಹಾಯ ಸಹಕಾರವನ್ನು ನೀಡಿ ಸಹಕರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತು ಇದೇ 29ರಂದು ನಡೆಯುವಂಥ ಭರಣಿ ಮಹೋತ್ಸವಕ್ಕೆ ಪೂರ್ವ ಸಿದ್ಧತೆ ಎಲ್ಲ ಕಡೆಯಿಂದಲೂ ಎಲ್ಲ ರೀತಿಯಿಂದಲೂ ನಡೆಯುತ್ತಿದೆ. ಅದರಂತೆ ನಮ್ಮ ಮಹಿಳಾ ತಂಡವು ಹೊರೆಕಾಣಿಕೆಯ ಪೂರ್ವಭಾವಿ ಸಿದ್ಧತೆಗಾಗಿ ಒಂದೇ ರೀತಿಯ ಸಮವಸ್ತ್ರದಂಥ ಸಾರಿಯನ್ನು ತಯಾರು ಮಾಡಿ ಅದನ್ನು ಉಟ್ಟು ಇವತ್ತು ಫೋಟೋ ಸೆಷನ್ ಮಾಡುವಂತ ನಾವಿದ್ದೇವೆ. ಅದೇ ರೀತಿ ಎಲ್ಲ ರೀತಿಯ ಇಲ್ಲಿ ಕಾರ್ಯ ಚಟುವಟಿಕೆ ಅಂದರೆ ಪ್ರಸಾದ ತಯಾರಿ ಇರ್ಬೋದು, ಅನ್ನ ಪ್ರಸಾದವನ್ನು ಬಡಿಸುವುದು ಅಂತರ ಇರ್ಬೋದು, ಎಲ್ಲ ರೀತಿಯ ಪೂರ್ವ ತಯಾರಿಯಲ್ಲಿ ನಾವು ಭಾಗಿಯಾಗಿದ್ದೇವೆ. ಇಷ್ಟೇ ಜನರಲ್ಲ, ಇದನ್ನು ನೋಡಿ ಇನ್ನೂ ಸಹ ಜನ ಹೆಂಗಸರು ಬಂದು ಎಲ್ಲ ರೀತಿಯ ಎಲ್ಲ ಕಾರ್ಯದಲ್ಲಿ ತೊಡಗಿಸಿಕೊಳ್ಬೇಕಂತ ಈ ಮೂಲಕ ಹೇಳಿಕೊಳ್ತೇನೆ. ಬಂದಂಥ ಎಲ್ಲ ನಮ್ಮ ಮಹಿಳಾ ಮೋರ್ಚಾದ ತಂಡಕ್ಕೂ ಮಹಿಳಾ ವೇದಿಕೆಯ ತಂಡಕ್ಕೂ ನಮಸ್ತೆ ಹೇಳ್ತಾ ಇದ್ದೇನೆ.